ಮಧುಗಿರಿ ಪಟ್ಟಣದಲ್ಲಿ ಮಳೆಯಾದರೆ ಸಾಕು, ರಸ್ತೆಗಳು ಎಲ್ಲವೂ ಚರಂಡಿಯಾಗಿ ಮನೆಗಳಿಗೆ ನೀರು ನುಗ್ಗಿ ಸಾರ್ವಜನಿಕರು ಪರದಾಡುವ ಸ್ಥಿತಿಯ ಬಗ್ಗೆ ನಮ್ಮ ತುಮಕೂರು ವರದಿ ಮಾಡಿದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಪುರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಸಮಸ್ಯೆ ನಿವಾರಣೆಗೆ ಮುಂದಾಗಿದ್ದಾರೆ. ಈ ಮೂಲಕ ನಮ್ಮ ತುಮಕೂರು ವರದಿಗೆ ಮತ್ತೊಂದು ಗೆಲುವು ದೊರಕಿದೆ. ಎತ್ತರ ಪ್ರದೇಶವಾದ ಬೆಟ್ಟದ ತಪ್ಪಲು ಅರಣ್ಯ ಇಲಾಖೆಯಿಂದ ಹಿಡಿದು 5 ರಿಂದ 6 ವಾರ್ಡ್ಗಳ ಚರಂಡಿ ನೀರು, ಮಳೆಯ ನೀರು, ಮಳೆ ಬಂದಾಗಲೆಲ್ಲ ಚರಂಡಿ ಮತ್ತು ರಸ್ತೆಯ ಮೂಲಕ ಈ 11ನೇ ವಾರ್ಡಿನ ಜಮಿಯಾ ಮಸೀದಿ ಮುಂಭಾಗದಲ್ಲಿರುವ ದೊಡ್ಡ ಚರಂಡಿಗೆ ಬಂದು ಸೇರಬೇಕು. ಆದರೆ ಈ ವಾರ್ಡಿನ ಚರಂಡಿ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೆದಿದೆ. ಒಟ್ಟಾರೆ ಹೆಚ್ಚಿನ ಪ್ರಮಾಣದ ನೀರು ಈ ಒಂದು ಚರಂಡಿಗೆ ಬಂದು ಸೇರುವುದರಿಂದ ಮತ್ತು ಪೌರ ಕಾರ್ಮಿಕರು ನಿತ್ಯ ಚರಂಡಿ ಸ್ವಚ್ಛಗೊಳಿಸದೇ ಇರುವುದರಿಂದ 5 ಅಡಿ ಚರಂಡಿ ಆಳದಲ್ಲಿ 3 ಅಡಿ ಎತ್ತರಕ್ಕೆ ಕಸಕಡ್ಡಿ ಜಮೆಯಾಗಿದೆ. ಈ ಕಾರಣಗಳಿಂದ ಮಳೆ ಬಂದಾಗಲೆಲ್ಲ ಚರಂಡಿಯ ನೀರು ರಸ್ತೆಯ ಮೇಲ್ಭಾಗದಲ್ಲಿ ಹರಿದು ಸ್ಥಳೀಯ ನಿವಾಸಿಗಳ ಮನೆಗಳಿಗೆ ನುಗ್ಗುತ್ತಿತ್ತು. ಈ ಬಗ್ಗೆ ನಮ್ಮ ತುಮಕೂರು ಸವಿವರವಾದ ಸುದ್ದಿ ಪ್ರಕಟಿಸಿತ್ತು. ಸುದ್ದಿ ಪ್ರಕಟಣೆಯಿಂದ ಎಚ್ಚೆತ್ತ ಪುರಸಭೆ ಪ್ರಭಾರ ಮುಖ್ಯ ಅಧಿಕಾರಿಗಳಾದ ಫಿರೋಜ್ ಅಮೀರ್ ತಕ್ಷಣ 11ನೇ ವಾರ್ಡಿಗೆ ಆಗಮಿಸಿ ಸ್ಥಳ ಪರಿಶೀಲಿಸಿದ್ದು, ಚರಂಡಿ ನೀರು ನುಗ್ಗಿದ ಸ್ಥಳೀಯ ನಿವಾಸಿಗಳ ಮನೆಗಳಿಗೆ ಭೇಟಿ ನೀಡಿ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದು ಇನ್ನು ಮುಂದೆ ಈ ರೀತಿ ತೊಂದರೆಯಾಗಬಾರದು, ಚರಂಡಿ ನವೀಕರಿಸುವುದು ಮತ್ತು ಚರಂಡಿ ಸ್ವಚ್ಛತೆಯ ಬಗ್ಗೆ ನಿಗಾ ವಹಿಸಲು ಪುರಸಭೆ ಆರೋಗ್ಯ ನಿರೀಕ್ಷಕ ಸುರೇಶ್ ರವರಿಗೆ ಸೂಚನೆ ನೀಡಿದರು. ಮುಂದಿನ ದಿನಗಳಲ್ಲಿ ಜಮಿಯಾ ಮಸೀದಿ ಮುಂಭಾಗದಲ್ಲಿ ಹೊಸ ಚರಂಡಿ ನಿರ್ಮಾಣ ಮಾಡಿ ದೊಡ್ಡ ಚರಂಡಿಗೆ ಸಂಪರ್ಕ ಕೊಟ್ಟರೆ ಈ ರೀತಿ ತೊಂದರೆಯಾಗುವುದಿಲ್ಲ. ಚರಂಡಿ ನೀರು ಸರಾಗವಾಗಿ ಹರಿದು ದೊಡ್ಡ ಚರಂಡಿಗೆ ನೀರು ಸೇರುತ್ತದೆ ಎಂದು ಇದೇ ವೇಳೆ ಅವರು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಪುರಸಭಾ ಮುಖ್ಯಾಧಿಕಾರಿಗಳ ಆದೇಶದ ಮೇರೆಗೆ ಪುರಸಭೆ ಆರೋಗ್ಯ ನಿರೀಕ್ಷಕ ಸುರೇಶ್ ಪೌರ ಕಾರ್ಮಿಕರಿಂದ ಚರಂಡಿ ಸ್ವಚ್ಛತೆ ಮಾಡಿಸಿ ಚರಂಡಿ ನೀರು ಹರಿಯಲು ಅಡ್ಡವಾಗಿ ಬಿದ್ದಿದ್ದ ಕಲ್ಲು ಬಂಡೆಗಳನ್ನು ಜೆಸಿಬಿ ಬಳಸಿ ಹೊರಹಾಕಲಾಯಿತು. ಮಧುಗಿರಿ ಪಟ್ಟಣದಲ್ಲಿ ಯುಜಿಡಿ ಅವೈಜ್ಞಾನಿಕ ಕಾಮಗಾರಿ ನಡೆದಿದ್ದು, ಯುಜಿಡಿ ಜಂಕ್ಷನ್ಗಳ ಮೇಲ್ಭಾಗದಿಂದ ನೀರು ಅದಾಗಿಯೇ ಹೊರಬರುತ್ತಿತ್ತು. ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಮೋರಿಗಳ ಸಂಪರ್ಕ ಸಹ ಇನ್ನೂ ಕೊಟ್ಟಿಲ್ಲ. ಈಗಲೇ ಇಂತಹ ಅವ್ಯವಸ್ಥೆ ಸೃಷ್ಟಿಯಾದರೆ ಇನ್ನು ಮನೆಗಳ ಮೋರಿಗಳ ಕನೆಕ್ಷನ್ ಕೊಟ್ಟರೆ ಯಾವ ರೀತಿ ದುಷ್ಪರಿಣಾಮ ಸಂಭವಿಸಲಿದೆ ಎಂದು ಪುರಸಭಾ ಮುಖ್ಯ ಅಧಿಕಾರಿಗಳನ್ನು ಸಾರ್ವಜನಿಕರು ಪ್ರಶ್ನಿಸಿದಾಗ, ಇದು ನಮ್ಮ ಇಲಾಖೆಗೆ ಸೇರಿದ ಕಾಮಗಾರಿಯಲ್ಲ, ಇದು ನೀರು ಸರಬರಾಜು ಇಲಾಖೆಯ ವತಿಯಿಂದ ಕೈಗೊಂಡ ಕಾಮಗಾರಿ. ಇಲಾಖೆಯ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟು ಸರಿಪಡಿಸಲು ತಿಳಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭಾ ಆರೋಗ್ಯ ನಿರೀಕ್ಷಕರಾದ ಬಾಲಾಜಿ, ಸದಸ್ಯರಾದ ಎಸ್ಬಿಟಿ ರಾಮು, ವಾರ್ಡ್ ಮುಖಂಡರಾದ ರಿಯಾಜ್ ಹಾಜರಿದ್ದರು. ವರದಿ ಅಭಿದ್, ಮಧುಗಿರಿ. ಸಾರ್ವಜನಿಕರಿಗೆ ಯಾರು ಮಾಡಲ್ಲ ಸರ್, ಅವ್ರಿಗೂ ಅನುಕೂಲ ಆಗ್ಬೇಕು. ಸಾರ್ವಜನಿಕರಿಗೆ ಅನುಕೂಲ ಆದಂಗೆ ಮಾಡ್ಕೊಡಿ. ನೋಡಿ, ಈಗ 60-70 ಮನೆಗಳಿಗೆ ಹಾನಿ ಆಗ್ತಾ ಇದೆ. ಎಸ್ಟಿಮೇಟ್ ಮಾಡಿ ಯಾವ್ದು ಫಂಡ್ ನೋಡೋಣ, ಯಾವ್ದಾದ್ರು ಅಕಾಮಡೇಟ್ ಮಾಡೋಕ್ಕಾಗಲ್ಲ. ಇನ್ನು 4 ತಿಂಗಳು ಮಳೆ ಇದೆ ಸ್ವಾಮಿ. ಈಗ ನೀವೇ ಅನ್ನ ಆಯ್ತು ನೋಡಿ. ಈಗ ಅಟ್ಲೀಸ್ಟ್ ಅದನ್ನ ಹೂಳ್ ತಟ್ಟಿ ಮೇಲೆ ಹರಿಯ ಇದ್ದಂಗೆ ಏನಾದ್ರು ವ್ಯವಸ್ಥೆ ಮಾಡಿ. ಯಾವ್ದು ನಮ್ದು ದುಡ್ಡು ಯಾವ್ದು ಗ್ರಾಂಟ್ಸ್ ನೋಡ್ಕೊಂಡು ಬೇಕಿದ್ರೆ ಎಷ್ಟು ಮೀಟರ್ ಆಗುತ್ತೆ ಅದು ನೋಡ್ಕೊಂಡು ಬೇಕಿದ್ರೆ 2 ಸತಿ ವರ್ಕ್ ತಗೊಳ್ಳೋದು, 1 ಸತಿ ತಗೊಳ್ಳೋದು ಬರುತ್ತೆ ಸ್ವಾಮಿ. 250, 180 ಬರುತ್ತೆ. ಹಿಂದ್ಗಡೆ ಹೋಗಿ ಮತ್ತೆ ನೀರು ಬಿಟ್ಟು ಮುಂದೆ 60 ಮೀಟರ್ ಬರುತ್ತೆ ಸರ್. 60 ಮೀಟರ್ ಅಷ್ಟೇ ಬರೋದು. ಈ ದಿನ ನಾವು 11ನೇ ವಾರ್ಡಲ್ಲಿ ದೊಡ್ಡ ಚರಂಡಿಯಿಂದ ಸಮಸ್ಯೆ ಆಗಿದೆ ಅಂತ ಪತ್ರಿಕೆಯಲ್ಲಿ ಬಂದಿರೋದನ್ನ ವಿಸಿಟ್ ಮಾಡಿದ್ದೀವಿ. ನಾವು ಪ್ರಿಕಾಷನರಿಯಾಗಿ ಈಗ ಏನು ಮಾಡ್ತೀವಿ ಅಂದರೆ, ಅದು ಮೇಲೆ ಹರಿದಂಗೆ ಚರಂಡಿಯಲ್ಲಿರೋ ಹೂಳೆಲ್ಲ ತೆಗೆಸೋಕ್ಕೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಆರೋಗ್ಯ ನಿರೀಕ್ಷಕರಿಗೆ ಇದು ನಿರ್ದೇಶನ ಕೊಟ್ಟಿದ್ದೀವಿ. ಅದಾದ್ಮೇಲೆ ಇಲ್ಲಿನ ಸಾರ್ವಜನಿಕರದ್ದು ಏನಂದ್ರೆ, ಆ ದೊಡ್ಡ ಚರಂಡಿಯಿಂದ ಡೈರೆಕ್ಟ್ ತಗೊಂಡ್ಬಂದು ಇಲ್ಲಿ ಡಬಲ್ ರೋಡ್ ಅಲ್ಲಿ ಇರೋ ಚರಂಡಿಗೆ ಕನೆಕ್ಷನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೂ ನಾವು ನಮ್ಮ ಇಂಜಿನಿಯರ್ನ 60-70 ಮೀಟರ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಎಸ್ಟಿಮೇಟ್ ಮಾಡಕ್ಕೆ ಹೇಳಿದ್ದೀವಿ. ಅದು ಎಸ್ಟಿಮೇಟ್ ಆಗಿ ಯಾವ್ದಾದ್ರು ಗ್ರಾಂಟ್ಸ್ ನಮಗೆ ಲಭ್ಯ ಇದ್ರೆ ಅದರಲ್ಲಿ ಈ ಚರಂಡಿ ಮುಂದೆ ಈ ಥರ ಆಗದಂಗೆ ಡೈರೆಕ್ಟ್ ಇಲ್ಲಿಗೆ ಕನೆಕ್ಷನ್ ಮಾಡಿ ಅಲ್ಲಿ ನೀರು ತುಂಬ ಮನೆಗಳಿಗೆ ಹರಿದಂಗೆ ಚರಂಡಿ ಡಬಲ್ ರೋಡಿಂದ ಹರಿಯೋ ಥರ ಮಾಡೋಕ್ಕೆ ಕ್ರಮ ವಹಿಸ್ತೀವಿ ಅಂತ ಹೇಳಕ್ ಬಯಸ್ತೀನಿ.
ಸರ್ ಇನ್ನೊಂದು ವಿಚಾರ ಏನಂದ್ರೆ UDD ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಹೌದೌದು. ಈಗ ಮಳೆ ಬಂದಾಗ್ಲಿ ಈಗಲೇ UDD ಇಂದ ಹೊರ ಬರ್ತಾ ಇದೆ ನೀರು. ಈಗ ನಾಳೆ ದಿವಸ ಪೂರ್ಣಗೊಂಡು ಬೇರೆ ರೀತಿ ಈಗ ನೀರು ಇದೇ ರೀತಿ ಗಲೀಜೆಲ್ಲ ಆಚೆ ಬಂದ್ರೆ ಸಮಸ್ಯೆ ಆಗುತ್ತಲ್ಲ. ಇದ್ರ ಬಗ್ಗೆ ನೀವು ಈಗಲೇ ಸ್ವಲ್ಪ ಮೇಲಧಿಕಾರಿಗಳು ಗಮನ ತಂದು ಸ್ವಲ್ಪ ಅನುಕೂಲ ಕಲ್ಪಿಸ್ಕೊಡ್ಬೇಕಂತ ಸಾರ್ವಜನಿಕರ ವತಿಯಿಂದ ಮನವಿ. ಆಯ್ತು ಸರ್, ನಾವು ಇದು ಅದೇ ವಾಟರ್ ಸಪ್ಲೈ ಬೋರ್ಡ್ ಅವರು ಮಾಡ್ತಾ ಇರೋದು ಪುರಸಭೆಯಿಂದಲ್ಲ, ಅವ್ರ ಗಮನಕ್ಕೂ ಇದು ತರ್ತೀವಿ. ಏನು ಅರ್ಧ ಆಗಿದೆ ವರ್ಕ್, ಅದು ನೀರು ಅದರಿಂದ ಹರಿತಾ ಇತ್ತು, ಮೇಲ್ ಬರ್ತಾ ಇರ್ಬೋದು. ಅದು ಪೂರ್ಣಗೊಂಡ ನಂತರ ಇದೆಲ್ಲ ಸೆಟ್ರೇಟ್ ಆಗುತ್ತೆ. ಮತ್ತೆ ಅಲ್ಲಿವರೆಗೂ ಈ ತರ ಆಗ್ದಂಗೆ ಮೇಲೆ ಯಾವ್ದನ್ನು ಮನೆಗಳಿಗೆ ಹಾನಿ ಆಗ್ದಂಗೆ ಅಥವಾ ರಸ್ತೆಗೆ ಹರಿದಂಗೆ ನೋಡ್ಕೊಳಕ್ಕೆ ಅವ್ರ ಗಮನಕ್ಕೂ ತರ್ತೀವಿ. KWS